ಕೆಂಪುಕೋಟೆಯ ಮೇಲೆ ಕೇಸರಿ ಧ್ವಜ ಹಾರಿಸಲಾಗುವುದೆಂದು ಸಚಿವ ಕೆಎಸ್ ಈಶ್ವರಪ್ಪ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಜಂಟಿಯಾಗಿ ಕಾರ್ಯಕರ್ತರು ನಗರದ ಹುತಾತ್ಮ ಸ್ಮಾರಕದ ಬಳಿ ಪ್ರತಿಭಟನೆಯನ್ನ ನಡೆಸಿದರು. ನಗರದ ಹುತಾತ್ಮ ಸ್ಮಾರಕದ ಬಳಿ ಸೇರಿದ ಕಾರ್ಯಕರ್ತರು ಈಶ್ವರಪ್ಪ ಅವರ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಕೆಂಪುಕೋಟೆಯ ಮೇಲೆ ಕೇಸರಿ ಧ್ವಜ ಹಾರಿಸುವ ಹೇಳಿಕೆ ಸಂವಿಧಾನ ವಿರೋಧಿಯಾಗಿದೆ. ದೇಶವನ್ನ ಕೇಸರೀಕರಣಗೊಳಿಸುವ ವ್ಯವಸ್ಥಿತ ಹುನ್ನಾರ ಆರ್ಎಸ್ಎಸ್ ಪಡಸಾಲೆಯಲ್ಲಿ ನಡೆಯುತ್ತಿದೆ. ಈಶ್ವರಪ್ಪ ಆರ್ಎಸ್ಎಸ್ ಕಾರ್ಯತಂತ್ರವನ್ನ ತಪ್ಪಿ ಬಾಯ್ಬಿಟ್ಟಿದ್ದಾರೆ ಎಂದು ಆರೋಪಿಸಿದ್ರು. ಆರ್ಎಸ್ಎಸ್ ಪ್ರಾರಂಭದಿಂದಲೂ ಸಂವಿಧಾನ ವಿರೋಧಿಯಾಗಿದೆ. ತ್ರಿವರ್ಣ ಧ್ವಜವನ್ನ ಒಪ್ಪಿಕೊಳ್ಳುವ ಮನಸ್ಥಿತಿ ಆರ್ಎಸ್ಎಸ್ಗೆ ಇರಲಿಲ್ಲ, ಈಗಲೂ ಇಲ್ಲ. ತ್ರಿವರ್ಣ ಧ್ವಜದ ಬದಲು ಭಗವದ್ ಧ್ವಜವನ್ನ ರಾಷ್ಟ್ರೀಯ ಧ್ವಜವನ್ನಾಗಿ ಮಾಡುವ ಹಿಡನ್ ಅಜೆಂಡಾ ಆರ್ಎಸ್ಎಸ್ನದ್ದಾಗಿದೆ. ಈಶ್ವರಪ್ಪ ಬಾಯಿಂದ ಈ ಅಜೆಂಡಾ ಹೊರ ಬಂದಿದೆಯಷ್ಟೇ ಎಂದು ಹೇಳಿದರು. ಬಿಜೆಪಿ ನಾಯಕರಿಗೆ ಸಂವಿಧಾನ ಹಾಗೂ ರಾಷ್ಟ್ರಧ್ವಜದ ಮೇಲೆ ನಿಜವಾದ ಗೌರವವಿದ್ದರೆ ಈಶ್ವರಪ್ಪರ ಹೇಳಿಕೆಯನ್ನ ಖಂಡಿಸಬೇಕು, ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು. ಇಲ್ಲವಾದಲ್ಲಿ ಈಶ್ವರಪ್ಪ ಹಾಗೂ ಬಿಜೆಪಿಯ ವಿರುದ್ಧ ನಮ್ಮ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಸಿದರು. ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ, ಆದರೆ ಅವರ ನಡೆ ಹೇಗಿದೆ ಅಂತ ತಮಗೆಲ್ಲ ಗೊತ್ತಾಯಿತು. ಇದೆಲ್ಲ ಸ್ಯಾಂಪಲ್ಗಳು, ಅವ್ರು ಮುಂದೆ ಮಾಡತಕ್ಕಂಥ ಕಾರ್ಯವೈಖರಿಗೋಸ್ಕರ ಈ ಇದೆಲ್ಲ ಸ್ಯಾಂಪಲನ್ನು ನೀವು ನೋಡಬೇಕಾಗಿದೆ. ಇವರ ವಿಚಾರ ಏನಂತ ಹೇಳಿದರೆ, ಈ ದೇಶವನ್ನು ವಿಭಜನೆ ಮಾಡಿ ಧರ್ಮ ಆಧಾರಿತ ಜಾತಿ ಆಧಾರಿತ ವಿಭಜನೆ ಮಾಡುವುದರಲ್ಲಿ ಒಂದಿಗೆ ಇವತ್ತು ಸಂವಿಧಾನಕ್ಕೆ ಮೂಲಕ್ಕೆ ಕೊಡಲಿ ಏಟನ್ನು ಹಾಕತಕ್ಕಂಥ ವಿಚಾರವನ್ನು ಅವರು ಹೊರಗೆ ಹಿಡಿದರು. ಒಂದು ಕಡೆಯಲ್ಲಿ ಗಾಂಧೀಜಿಯವರನ್ನು ಅವರು ವಿರೋಧಿಸ ಬಂದರು. ಮುಂದೆ ಗಾಂಧೀಜಿಯವರ ಜನ್ಮದಿನ ಆಚರಿಸ್ತಾರೆ, ಒಳಗೆ ಅವರನ್ನು ವಿರೋಧಿಸ್ತಾರೆ. ಎಲ್ಲ ನಾಯಕರನ್ನು ಕಾಂಗ್ರೆಸ್ನ ಇವರನ್ನು ವಿರೋಧಿಸ್ತಾರೆ. ಆದರೆ ಇವತ್ತು ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಕೆಂಪುಕೋಟೆಯಲ್ಲೇ ಕೇಸರಿ ಧ್ವಜವನ್ನು ಹಾರಿಸ್ತೇವೆ ಒಂದಲ್ಲೊಂದು ದಿವಸ, ಮುಂದಿನ ದಿವಸಲ್ಲೇ ಅಂತೇಳಿ. ಇದು ಎಷ್ಟು ದೊಡ್ಡ ಸಂವಿಧಾನ ವಿರೋಧ ಅಂದರೆ, ನಮ್ಮ ರಾಷ್ಟ್ರ ಮೊನ್ನೆ 2002ರಲ್ಲಿ ತಗೊಂಡಂಥ ಏನು ಫ್ಲ್ಯಾಗ್ ಕೋಡ್ ಆಫ್ ಇಂಡಿಯಾ ಉಂಟಾ, ಅದರ ವಿರುದ್ಧವಾಗಿ ಅವರು ಈ ವಿಚಾರವನ್ನು ಗೆಡಹಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡಪೂರು, ಉಪಾಧ್ಯಕ್ಷ ಪ್ರಖ್ಯಾತ್ ಶೆಟ್ಟಿ, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್, ನಾಯಕರಾದ ಪ್ರಶಾಂತ್ ಪೂಜಾರಿ, ಡಿಯೋನ್ ಡಿಸೋಸಾ, ಯತೀಶ್ ಕರ್ಕೀರ, ಸಾಯಿರಾಜ್, ಪ್ರಶಾಂತ್ ಜತ್ತನ್ನ ಹಾಗೂ ಮೊದಲಾದವರು ಪಾಲ್ಗೊಂಡಿದ್ದರು. ಬಂಧಿಸಿ ಬಂಧಿಸಿ ವಜಾಗೊಳಿಸಿ ವಜಾಗೊಳಿಸಿ ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.